ಆದ್ಯತೆ ನೋಡಿ, ಶುರುವಿಗೆ ಇಲ್ಲಿ ಏನು ಕುಡಿಯುವ ನೀರಿನ ಸಮಸ್ಯೆಗಳಿದೆ, ಭ್ರಷ್ಟಾಚಾರ ಪುತ್ತೂರಿನಲ್ಲಿ ತಾಂಡವಾಡ್ತಿತ್ತು. ಅದನ್ನು ನಿಲ್ಲಿಸುವಂಥ ಕೆಲಸ ಆಗಬೇಕು. ಅಕ್ರಮ ಸಕ್ರಮ ಮತ್ತು 94C ಇನ್ನೂ ಯಾರಿಗೂ ಮಕ್ಕಳಿಲ್ಲ, ಅದು ಮುಟ್ಟುವಂಥ ಕೆಲಸ ಆಗಬೇಕು. ಕಟ್ ಕನ್ವರ್ಷನ್ ಏನಿದೆ ಅದರಿಂದ ತುಂಬ ಜನ ತೊಂದರೆಗೊಳಗಾಗಿದ್ದಾರೆ, ಯಾರಿಗೂ ಕನ್ವರ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆನಂತರ ಇಲ್ಲಿ ಉದ್ಯೋಗ ಸೃಷ್ಟಿ ಆಗುವಂಥ ನಾವು ಕೆಲಸ ಮಾಡಬೇಕಾಗ್ತದೆ. ಆನಂತರ ಮೆಡಿಕಲ್ ಹಾಸ್ಪಿಟಲ್ ಬರುವಂಥದ್ದು ನಾವು ಚಿಂತನೆಯನ್ನು ಇವಾಗಲೇ ಆರಂಭ ಮಾಡಿದ್ದೇವೆ. ಆನಂತರ ಡ್ರೈನೇಜ್ ಫೆಸಿಲಿಟಿ ಇದನ್ನೆಲ್ಲ ಆದ್ಯತೆ ಇಟ್ಕೊಂಡು ಯಾವುದೇ ಕೆಲಸ ಮಾಡಿದರೆ ಅದು ಬೆಂಚ್ ಮಾರ್ಕ್ ಆಗಬೇಕು. ಇದು ಮೆಡಿಕಲ್ ಕಾಲೇಜ್ ಆದರೆ ಅದೊಂದು ಪುತ್ತೂರಿಗೆ ಬೆಂಚ್ ಮಾರ್ಕ್ ಅಂತ ಹೇಳ್ಬೋದು. ಡ್ರೈನೇಜ್ ಫೆಸಿಲಿಟಿ ಆದರೆ ಅದೊಂದು ಬೆಂಚ್ ಮಾರ್ಕ್ ಅಂತ ಹೇಳಿ ಇಷ್ಟರೊಳಗೆ ಯಾವುದೇ ಡ್ರೈನೇಜ್ ಸಿಸ್ಟಮ್ ಬಂದಿಲ್ಲ. ಕುಡಿಯುವ ನೀರಿನ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ಉಪ್ಪಿನ ನೀರಲ್ಲಿ ನೀರಿನ ಲಿಫ್ಟ್ ಮಾಡಿ ಎಲ್ಲ ಪಂಚಾಯತ್ಗೆ ಜೋಡಣೆ ಮಾಡಬೇಕಂತ ನನ್ನ ಕನಸಿದೆ. ಉಪ್ಪಿನ ನೀರಿಂದ ಏನು ನೀರು ಲಿಫ್ಟ್ ಆಗ್ತದೆ ಅದು ಪಂಚಾಯತ್ ಟ್ಯಾಂಕಿಗಳನ್ನು ಕನೆಕ್ಟ್ ಮಾಡಿದರೆ ನೀರಿನ ಸಮಸ್ಯೆಗಳೇ ಇಲ್ಲ. ಪಂಚಾಯತ್ಗೆ ಬಿರುದು 13ರಿಂದ 15 ಲಕ್ಷ ಅನುದಾನ, ಅದರಲ್ಲಿ 8 ಲಕ್ಷ ರೂಪಾಯಿ ಕರೆಂಟಿನ ಬಿಲ್ ಕಟ್ತಾರೆ ಪಂಪುದು. ಅದರಲ್ಲಿ ಭ್ರಷ್ಟಾಚಾರವೂ ಕಡಿಮೆ ಆಗ್ತದೆ. ಎಲ್ಲ ಬೋರ್ವೆಲ್ ತೆಗೆಯೋದು, ಇದ್ದಲ್ಲೆಲ್ಲ ಬೋರ್ವೆಲ್ ತೆಗೆಯೋದು, ಅದು ಎಷ್ಟು ಡೀಪ್ ಹೋಗ್ತದೆ, ಏನು ಹೋಗ್ತದೆ, ಏನು ಸಂಗತಿ ಗೊತ್ತಿಲ್ಲ. ಈ ನೀರು ಫಿಲ್ಟರ್ಡ್ ವಾಟರ್ ಸಪ್ಲೈ ಆಗ್ತದೆ ಇದು ವಿಲೇಜ್ ಈಗ ಫಿಲ್ಟರ್ ವಾಟರ್ ಅಲ್ವಾ, ಈಗ ಬೋರ್ವೆಲ್ ವಾಟರ್ ಕುಡಿಯೋದು ವಿಲೇಜಲ್ಲೆಲ್ಲ. ಅದು ಹೆಲ್ದಿ ವಾಟರ್ ಅಲ್ಲ, ಅದು ಹೆಲ್ದಿ ವಾಟರ್ ಅಂತ ಅದಲ್ಲ, ಫಿಲ್ಟರ್ಡ್ ವಾಟರ್ ಮಾತ್ರ ಹೆಲ್ದಿ ವಾಟರ್. ಬೋರ್ವೆಲ್ಲಿಂದ ಟ್ಯಾಂಕಿಗೆ ಹೋಗ್ತದೆ, ಟ್ಯಾಂಕಿಯಿಂದ ಮನೆಗೆ ಹೋಗ್ತದೆ ಅಲ್ವಾ. ಬಾವಿ ಅಲ್ಲ, ನೀವು ಬೋರ್ವೆಲ್ಲಿಂದ ಡೈರೆಕ್ಟ್ ವಿಲೇಜ್ ಪಂಚಾಯತ್ ಟ್ಯಾಂಕಿ ಆಗ್ತದೆ. ಎಲ್ಲಿ ಫಿಲ್ಟ್ರೇಷನ್ ಆಗ್ತದೆ? ಫಿಲ್ಟ್ರೇಷನ್ ಇಲ್ಲ, ಡೈರೆಕ್ಟ್ ಬೋರ್ವೆಲ್ ಹೋಗೋದು. ಬಾವಿಯಲ್ಲಿ ಕುಡಿಯೋ ನೀರು ಎಷ್ಟು ಶುದ್ಧ ಅಂತ ನಾವು ನೋಡ್ಕೊಳ್ಬೇಕಾಗ್ತದೆ. ಪಕ್ಕ ಬಿಟ್ಟಿದ್ರೆ ಆ ಬಾವಿ ನೀರು ಕಲುಷಿತವಾಗಿ ಎದ್ದೇ ಇರ್ತದೆ. ಸರಿ, ಈಗ ಅದರ ಜೊತೆಗೆ ಈಗ ಉಪ್ಪಿನಂಗಡಿ ಪುತ್ತೂರು ಒಂದು ರಸ್ತೆ, ಆ ರಸ್ತೆ ಕೆಲಸಗಳ ಅರ್ಧದಲ್ಲಿ ಬಾಕಿ ಅಂಥ ಕೆಲಸಗಳನ್ನು ಮುಂದುವರಿಸ್ತಾ ಇದ್ದೀರಾ? ಅದಕ್ಕೆ ಪೂರಕ ಈಗ 10 ವರ್ಷದಿಂದ ಈ ಪಡುಮಲೆ ಪ್ರವಾಸೋದ್ಯಮ ಅಂದರೆ ಒಂದು ಇದು ಯೋಜನೆ ಬಾಕಿಯಾಗಿದೆ. ಈಗ ಅದರಲ್ಲಿ 2 ಟರ್ಮಲ್ಲಿ ಆ ಕೆಲಸ ಆಗಲಿಲ್ಲ. ಒಂದು ಟ್ಯಾಂಕಿ ಬಿಟ್ಟರೆ ಅಲ್ಲಿ ಇಂಥದ್ದು ಕೆಲಸ ಆಗಲಿಲ್ಲ. 5 ಕೋಟಿ ಯೋಜನೆ ಯಾವಾಗಂದರೆ ಡಿ ವಿ ಸದಾನಂದ ಮಾಲಿಂಗೇಶ್ವರ ಕ್ಷೇತ್ರ ಅಂತ ಅಭಿವೃದ್ಧಿ ಅಂದರೆ ಅಲ್ಲಿ ಎಲ್ಲ ಫೆಸಿಲಿಟಿ ಸರಿ ಇಲ್ಲ. ಮಾಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕಾಲೇಜ್ ಫೆಸಿಲಿಟಿಗಳಾಗಲಿ, ಅಲ್ಲಿ ವ್ಯವಸ್ಥಿತ ರೀತಿಯ ಪ್ಲ್ಯಾನ್ ಅಂತ ಏನಲ್ಲಿ ಆಗಿಲ್ಲ, ಅದೊಂದು ಆಗಬೇಕು. ಜೊತೆಯಲ್ಲಿ ನಾವು ನಿಮ್ಮ ಪಡುಮಲ ಏನಿದೆ ಗೆಜ್ಜೆಗಿರಿ ಇದು ಈ ಜಾಗವನ್ನು ಕೂಡ ನಾವೊಂದು ಪ್ಲ್ಯಾನಲ್ಲಿ ಒಂದು ಟೂರಿಸಮ್ ಇದರಾಗಿ ಮಾಡುವಾಗ ಅದು ಬಿಂದಕ್ಕಿಂತ ನೆಕ್ಸ್ಟ್ ಆಪ್ಷನ್ ನೋಡಿ. ಎಲ್ಲದನ್ನು ಮಾಡ್ಕೊಂಡು ಬರಲಿಕ್ಕೆ ಆಗೋದು ಯುದ್ಧದನ್ನು ಸರಿ ಮಾಡ್ಕೊಳ್ಳೋದು ಬೆಟರ್. ಈ ಒಂದು ದೇವಸ್ಥಾನದ ಸುತ್ತಮುತ್ತ ಬಂದರೆ ಅಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಇದೆ. ಮಾಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತ ಕ್ಲೀನಿನೆಸ್ಸು, ಟಾಯ್ಲೆಟ್ ಫೆಸಿಲಿಟಿ, ಅಲ್ಲಿ ಬಾಕಿ ವ್ಯವಸ್ಥೆಗಳು ಎಲ್ಲ ವ್ಯವಸ್ಥಿತವಾಗಿ ನೋಡಿ. ಸುಬ್ರಹ್ಮಣ್ಯಕ್ಕೆ ಮಾಸ್ಟರ್ ಪ್ಲ್ಯಾನ್ ಆಗಿದೆ ಅಲ್ವಾ, ಮಾಸ್ಟರ್ ಪ್ಲ್ಯಾನ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದೇ ರೀತಿ ಮಾಲಿಂಗೇಶ್ವರ ಕ್ಷೇತ್ರವನ್ನು ಮಾಸ್ಟರ್ ಪ್ಲ್ಯಾನ್ ಆಗಿ ಡೆವಲಪ್ಮೆಂಟ್ ಆಗುವ ಅವಶ್ಯಕತೆ ಇದೆ. ಆನಂತರ ಗೆಜ್ಜೆಗಿರಿ ಈ ಕ್ಷೇತ್ರವೂ ಡೆವಲಪ್ಮೆಂಟ್ ಆಗೋ ಪ್ಲ್ಯಾನ್ ಇದೆ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತೀವಿ, ಖಂಡಿತ ಕೆಲಸ ಮಾಡ್ತೀವಿ. ಈಗ ಖಂಡಿತಗೊಳ್ಳಿಗಿದೆ. ಆ 4 ಲೈನ್ ರಸ್ತೆ ವ್ಯವಸ್ಥಿತ ರೀತಿಯಲ್ಲಿ ಆಗ್ತದೆ. ಯಾವುದೇ ಕಾಂಟ್ರಾಕ್ಟರು ಅಲ್ಲಿ ಕಳಪೆ ಕಾಮಗಾರಿಯನ್ನು ಮಾಡೋಂಗಿಲ್ಲ. ಈಗಲೇ ಅಶೋಕ್ ರೈ ಹೇಳ್ತಾರೆ, ಯಾರಾದರೂ ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡ್ಬೋದು, ಕಾನೂನು ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ವ್ಯವಹಾರ ಮಾಡೋದು ದುಡ್ಡಿಗಾಗಿ ಅದು ಮಾಡ್ಬೋದು. ಮತ್ತು ಯಾವುದೇ ಕಳಪೆ ಕಾಮಗಾರಿಗಳನ್ನು ಮಾಡೋದು, ಬೇರೆ ಭ್ರಷ್ಟಾಚಾರಕ್ಕೆ ಅವಕಾಶಗಳನ್ನು ಕೊಡುವುದಿಲ್ಲ ಅಂತ ಆದ್ಯತೆ ಮೇಲೆ ಪುತ್ತೂರು ಉಪ್ಪಿನಂಗಡಿ 4 ಲೈನ್ ಕೆಲಸಗಳು ಸ್ಟಾರ್ಟ್ ಆಗ್ತದೆ. ಈಗ ಪುತ್ತೂರಲ್ಲಿ ನೀವು ಶಾಸಕರಿಗೆ ನಿಮಗೆ ಗೊತ್ತಿದ್ದಾಗೆ ನಾಯಕರ ವಿಶ್ವಾಸ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ನಾನು ತಿಳ್ಕೊಳ್ಳುವಂಥ ನಿರ್ಧಾರ ನಾಯಕರನ್ನು ಕೇಳಿ ಅವರ ಅಭಿಪ್ರಾಯವನ್ನು ಕೇಳಿ ನಿರ್ಧಾರ ತಗೊಳ್ಬೇಕು. ಖಂಡಿತ ಯಾವುದ್ಯಾವುದು ದೊಡ್ಡ ದೊಡ್ಡ ನಿರ್ಧಾರಗಳಿದ್ದಾರೆ, ಪ್ರಮುಖದ ಹುದ್ದೆಗಳಿದೆ, ಇಲ್ಲಂದರೆ ಬೇರೆ ಬೇರೆ ಜವಾಬ್ದಾರಿಗಳಿದೆ. ಇದನ್ನೆಲ್ಲ ಏಕಪಕ್ಷೀಯವಾಗಿ ಮಾಡಿದರೆ ಜನರಲ್ಲಿ ಭಿನ್ನಾಭಿಪ್ರಾಯಗಳು ಬರಲು ಸಾಧ್ಯ. ಎಲ್ಲ ಪ್ರಮುಖರ ಗಣನೆಗೆ ತಗೊಂಡು ನಾವು ಒಳಗೆ ಕೂತ್ಕೊಂಡು ಚರ್ಚೆ ಮಾಡಿ ಅವರನ್ನು ಕಾನ್ಫಿಡೆನ್ಸ್ ತಗೊಂಡು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನನಗೆ ನನ್ನ ಸ್ವಂತ ನೆಲೆಯಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ.
ಅವನಿಗೆ ಈ ಹುದ್ದೆ ಕೊಡಬೇಕು, ಇವನಿಗೆ ಈ ಹುದ್ದೆ ಕೊಡಬೇಕಂತ ಇಲ್ಲ. ಆದರೆ ಆದ್ಯತೆ ಮೇಲೆ ಅವನ ಯಾರು ಒಬ್ಬನ ಪರವಾಗಿ ಅಂತಲ್ಲ, ಆದ್ಯತೆ ಮೇಲೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಯಾವ್ದು ಗೊತ್ತಾಗಿಲ್ಲ. ಪಕ್ಷ ನಾವು ಪಂಚಾಯತ್ ಲೆವೆಲಿಂದ ಕಟ್ಟುವಂಥ ವಿಚಾರವನ್ನು ಮಾಡಿದ್ವಿ. ಈಗಲೇ ಪಕ್ಷದ ಕಾರ್ಯಕರ್ತರಿಗೆ ಪ್ರಮುಖರು ಎಲ್ಲ ಹೇಳಿದ್ದಾರೆ, ಪಂಚಾಯತ್ ಲೆವೆಲಿಂದ ಯಾವುದೇ ಪಕ್ಷದ ಕಾರ್ಯಕರ್ತರ ವಿಚಾರವನ್ನು ನೋಡದೆ ಜೊತೆಯಲ್ಲಿ ಪಕ್ಷದ ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ಎಲ್ಲ ಪಕ್ಷದವರನ್ನು ಅವರ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಅಕ್ರಮ ಸಕ್ರಮ 94C ಇದ್ರೆ ಅದು ಕಾಂಗ್ರೆಸ್ ಪಕ್ಷದವನು ಅವನದು ಮಾತ್ರ ಮಾಡೋದು, ಇನ್ನೊಂದು ಪಕ್ಷದವನು ಮಾಡೋದಿಲ್ಲ, ಅವನು ಪಕ್ಷೇತರ ಅಭ್ಯರ್ಥಿಯವರ ಮನೆ ಅದನ್ನು ಮಾಡೋದಿಲ್ಲ, ಇಲ್ಲ BJPಯವರ ಮನೆ ಅದನ್ನು ಮಾಡೋದಿಲ್ಲ ಅಂತ ಇಲ್ಲ. ಎಲ್ಲರ ಕೆಲಸಗಳನ್ನು ಮಾಡುವುದರ ಮುಖಾಂತರ ಮುಂದಿನ ಚುನಾವಣೆಗೆ ನಾವು ಈಗಲೇ ತಯಾರಾಗುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಕಳೆದ 2 ಶಾಸಕರ ಜನರ ಜೊತೆಯಲ್ಲಿ ಕೂತ್ಕೊಳ್ಳುವವರು ಭ್ರಷ್ಟಾಚಾರ ಮಾಡುವುದು ಶಾಸಕರ ಗಮನಕ್ಕೆ ಇದ್ದೇ ಇಲ್ಲ. ಒಂದು ಮಾಡೋದು, ಎರಡನೇಗೆ ಅದಕ್ಕೆ ಖಂಡಿತ ಅವಕಾಶ ಇಲ್ಲ. ಶಾಸಕರು ಇನ್ನೊಬ್ಬರಿಗೆ ದೂರ ಹಾಕಿ ಮಾಡುವಂಥದ್ದಲ್ಲ. ಶಾಸಕರು ಸರಿಯಾಗಿ ಭ್ರಷ್ಟಾಚಾರಿ ಆಗದಿದ್ದರೆ ಅವರ ಜೊತೆಯಾಗಿರೋನು ಭ್ರಷ್ಟಾಚಾರಿ ಆಗೋದಿಲ್ಲ. ಯಾರೇ ಆಗಲಿ, ನಮ್ಮ ಪಕ್ಷದವರೇ ಆಗಲಿ, ಭ್ರಷ್ಟಾಚಾರ ಅಂತ ಹೇಳಿದವರನ್ನ ನಾವು ಅವರನ್ನು ದೂರಿಡುವಂಥ ಕೆಲಸವನ್ನು ಮಾಡ್ತೀವಿ. ಅಂಗದ ಶಾಂತಿಯ ತೋಟ ಅದೇನು ನಿಮ್ಮ ಪಕ್ಷದ ಪ್ರತಿ ಬಾರಿಯ ಮಾತುಗಳು ಬರ್ತವೆ, ಅದನ್ನು ಪುತ್ತೂರಲ್ಲಿ ನೆಲೆಸಿ ನೀವು ಪೂರಕವಾಗಿ ಪ್ರೀತಿ ಮತ್ತು ವಿಷಯ ಅದು ಬರ್ತದೆ. ಸರ್ವ ಧರ್ಮದವರನ್ನು ಜೊತೆ ಯಾರು ಕಾನೂನು ಬಾಹಿರ ಕೆಲಸ ಮಾಡ್ತಾರೆ ಅವರಿಗೆ ಖಂಡಿತ ಅದರಲ್ಲಿ ಪಕ್ಷ ಬರೋದಿಲ್ಲ. ಅದಕ್ಕೆ ಕಾನೂನಾತ್ಮಕ ಇದರಲ್ಲಿ ನಾವು ಯಾವ ಹಸ್ತಕ್ಷೇಪವನ್ನು ಮಾಡೋದಿಲ್ಲ. ಈ ಪುತ್ತೂರಿನ ಜನಗಳಿಗೆ ಎಲ್ಲರೂ ಜಾತಿ ಧರ್ಮ ಎಲ್ಲ ಜಾತಿ ಧರ್ಮದವರು ಒಂದೇ ರೀತಿಯಲ್ಲಿ ಬದುಕಬೇಕು, ಶಾಂತಿಯುತವಾಗಿ ಬದುಕಬೇಕು ಅಂತ ನನ್ನ ಆಶಯ. ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. BJPಯವರು ನೋಡಿ, BJP ಸರ್ಕಾರ ಇರುವಾಗಲೇ BJPಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. BJP ಸರ್ಕಾರ ಇರುವಾಗಲೇ BJPಯವರು ಪ್ರತಿಭಟನೆ ಮಾಡೋದು, ಇದಕ್ಕಿಂತ ದೊಡ್ಡ ಸಂಗತಿಗಳು ಇನ್ನೇನಿಲ್ಲ. ಇನ್ನು ಅವರು ಪ್ರತಿಭಟನೆ ಮಾಡಲಿಕ್ಕೆ ಸೀಮಿತ. ನೋಡಿ, ನಿನ್ನೆ ಹೇಳಿರ್ಬೋದು, ಯಾರೋ ಫ್ಲೆಕ್ಸ್ ಹಾಕಿದ್ದಾರೆ. ಬೆಳಿಗ್ಗೆ ಬಂದು ಕಾಂಗ್ರೆಸ್ ಪಕ್ಷದವರು ಗೂಂಡಾಗಿರಿ ರಾಜಕೀಯ ಶುರು ಮಾಡಿದ್ರು, ಫ್ಲೆಕ್ಸ್ ಹಾಕಿದ್ದಾರೆ ಅಂತ ಹೇಳಿದ್ರು. ಜನರಿಗೆ ಅರ್ಥ, ಸಾಯಂಕಾಲ 6 ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ. BJP ಪಕ್ಷದವರನ್ನೇ ಮಾಡಿದ್ರು. ಜನರಿಗೆ ಅರ್ಥ ಆಗ್ಬೇಕು ತಾನೆ, ಜನ ಇದನ್ನು ತಿಳ್ಕೊಳ್ತಾರೆ. ನಾವು ಯಾವತ್ತೂ ಗೂಂಡಾಗಿರಿ ರಾಜ್ಯಕ್ಕೆ ಹೋಗುವುದಿಲ್ಲ, ಗೂಂಡಾಗಿರಿ ಮಾಡುವುದಿಲ್ಲ. ಎಲ್ಲ ಜಾತಿ ಧರ್ಮದವರು ಶಾಂತಿಯುತ, ನಮ್ಮದು ಒಂದೇ ಒಂದು ಏಮ್, ನಮ್ಮದು ಉದ್ದೇಶ ಒಂದೇ ಒಂದು, ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಬಡವರಿಗೆ ಸಹಾಯ ಮಾಡುವಂಥದ್ದು. ಸರ್ಕಾರದಿಂದ ಏನು ಯೋಜನೆ ಮಾಡ್ತದೆ ಅದು ಬಡವರ ಮನೆಗೆ ಮುಟ್ಟಿಸುವಂಥದ್ದು ನಮ್ಮದು ಒಂದೇ ಇದೆ. ನಾನು ಈಗ ಇಲ್ಲಿ ಎಂತ ಮಾಡಿದ್ದಾರೆ, ನಾನು ನೀವು ಹೇಳಬಹುದು 100% ಭ್ರಷ್ಟಾಚಾರವನ್ನು ತಡೆಯಬಹುದಾದ 100% ಭ್ರಷ್ಟಾಚಾರವನ್ನು ತಡೆಯಲಿಕ್ಕೆ ದೇವರು ಬೇಡ ಬಂದರೂ ಕಷ್ಟ ಅಂತ ನನ್ನ ವಿಶ್ವದಲ್ಲಿ. ಆದರೆ ನಾವು ಭ್ರಷ್ಟಾಚಾರಿ ಆಗದಿದ್ದರೆ ಇನ್ನೊಬ್ಬರಿಗೆ ಕಡಿಮೆ ಹಾಕುವಂಥ ಕೆಲಸವನ್ನು ಮಾಡಿ. ನಾನೇ ವಿ ಅಂತ ಹೇಳಿದ್ವಿ, ನಾನು ವಿ ಅಂತ ಕಲೆಕ್ಟ್ ಮಾಡ್ತಾ ಇದ್ವಿ. ವಿ ಏನು ಮಾಡ್ತಾನೆ ಅಲ್ಲ, ಇನ್ನೊಬ್ರು ಅಧಿಕಾರಿ ಏನು ಮಾಡ್ತಾನೆ, ಮೊದಲು ಅದಾಗ್ತಿತ್ತು. ಇಲ್ಲಿ ಕಲೆಕ್ಷನ್ ಸೆಂಟರ್ಗಳಿತ್ತು, ನಮ್ಮ ಹತ್ರ ಕಲೆಕ್ಷನ್ ಸೆಂಟರ್ಗಳಿಂದ ನಾವು ಯಾವುದೇ ಕಾರ್ಯಕ್ರಮಕ್ಕೂ ದುಡ್ಡು ಕೇಳೋದಿಲ್ಲ, ಯಾವುದೇ ವಿಚಾರದಲ್ಲಿ ಯಾವ ಅಧಿಕಾರಿಗೂ ದುಡ್ಡು ಕೇಳೋ ಕೆಲಸ ಮಾಡಿರ್ತೀವಿ. ಅಧಿಕಾರಿಗಳಂತ ಕೇಳೋದು ಅವ್ರಿಗೆ ನಾವು ಸಹಾಯ ಮಾಡಿದ್ವಿ, ಅಧಿಕಾರಿಗಳು ಕೂಡ ಸಹಾಯ ಮಾಡ್ತೀವಿ, ಎಲ್ಲ ನಮ್ಮ ಸಹಕಾರವನ್ನು ಕೊಡ್ತೀವಿ. ಅವ್ರ ಹತ್ರ ನಾವು ಕೇಳೋದು, ನೀವು ಒಳ್ಳೆ ಸರ್ವಿಸನ್ನು ಕೊಡಿ, ನಿಮ್ಮ ಸೇವೆಯನ್ನು ಬಡವರಿಗೆ ಕೊಡಿ. ಇಷ್ಟೇ ನಾವು ಅಧಿಕಾರಿಗಳಿಗೆ ಇಷ್ಟೇ ಮಾಹಿತಿ ಕೊಡ್ತೀವಿ. ನಿಮಗೆ ಪೂರ್ತಿ ಸಹಕಾರ, ನಮ್ಮಿಂದ ಏನು ಸಹಕಾರ ಬೇಕು ಅದನ್ನು ಪೂರ್ತಿ ಕೊಡ್ತೀವಿ. ನಾವು ನಿಮ್ಮಿಂದ ಏನು ಅಪೇಕ್ಷೆ ಮಾಡೋದಿಲ್ಲ. ನೀವು ನಿಮ್ಮ ಸಹಕಾರವನ್ನು ಕೊಡಿ, ನಿಮ್ಮ ಸಹಕಾರವನ್ನು ಬಡವರಿಗೆ ಕೊಡಿ, ಅಷ್ಟೇ ನಾವು ಕೇಳ್ತೀವಿ. ಅಧಿಕಾರಿಗಳಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರು ಬೇಕು. ನಮ್ಮ ಸಹಕಾರ ಅವರಿದೆ, ಅವರ ಸಹಕಾರ ನಮಗೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ.
ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ. ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ. ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ. ವಾಣಿಜ್ಯ ವಿಭಾಗ ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ. ಕಲಾ ವಿಭಾಗ HEPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9444959330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.